ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಇತ್ತೀಚೆಗೆ ಆಡಿದ್ದರೆನ್ನಲಾದ ವೈರಲ್ ಆಡಿಯೋದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಜೊತೆ ಹಣದ ವ್ಯವಹಾರದ ಮಾತುಕತೆಯನ್ನ ನಡೆಸಿದ್ದಾರೆಂದು ಮಾಜಿ ಸಚಿವ ಬಿ ರಾಮನಾಥ ರೈ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದ ಆಡಿಯೋದಲ್ಲಿ ನಳಿನ್ ಕುಮಾರ್ ಅವರು ಗುತ್ತಿಗೆದಾರನೊಂದಿಗೆ ಸಂಭಾಷಣೆಯನ್ನ ನಡೆಸಿದ್ದಾರೆ. ಈ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಪ್ರಸ್ತಾಪವಾಗಿದೆ. ಜೊತೆಗೆ ಆಡಿಯೋದಲ್ಲಿ ಹಣದ ವ್ಯವಹಾರದ ಕುರಿತಾಗಿ ಸಂಭಾಷಣೆಯನ್ನ ನಡೆಸಿ, ನೀವು ಏನಾದರೂ ಕೊಡುವುದಿದ್ದರೆ ಸಿಎಂ ಬದಲಾವಣೆ ಬಳಿಕ ಕೊಡಿ ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. ಈ ಸಂಭಾಷಣೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಿದೆ ಎಂದರು. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಎಂದು ಅವರು ಆಗ್ರಹಿಸಿದರು. ಇದು ನನ್ನ ಧ್ವನಿಯಲ್ಲ, ಯಾರೋ ಮಿಮಿಕ್ರಿಕ್ ಮಾಡಿದ್ದಾರೆ ಎಂದು ನಳಿನ್ ಕುಮಾರ್ ಹೇಳಿದ್ದಾರೆ. ಈ ಮಧ್ಯೆ ಜಿಲ್ಲೆಯ ಶಾಸಕರು ಆಡಿಯೋ ಬಗ್ಗೆ ಸೂಕ್ತ ತನಿಖೆ ಆಗಲಿ ಎಂದು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮನವಿ ಕೊಟ್ಟು 1 ವಾರ ಕಳೆದರೂ ತನಿಖೆ ಯಾವ ಹಂತದಲ್ಲಿದೆ? ಸಾಮಾಜಿಕ ಜಾಲತಾಣದಲ್ಲಿ ಯಾವುದಾದರೂ ಪ್ರಕರಣವನ್ನ ಶೀಘ್ರವಾಗಿ ಕಂಡುಹಿಡಿಯುವ ಎಕ್ಸ್ಪರ್ಟ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ವಾರ ಆದರೂ ಆಡಿಯೋದ ಆರೋಪಿಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕದಿರುವುದು ದುರಂತ ಎಂದು ವ್ಯಂಗ್ಯ ಮಾಡಿದರು. ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಸ್ನೇಹಿತರ ಜೊತೆ ಮಾತಾಡ್ತಾ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ, ಏನಾದರೂ ನೀವು ಕೊಡುವಂಥದ್ದಿದ್ದರೆ ನಂತರ ಕೊಡಿ, ಅದು ಏನು ಅಂತ ತಾವೇ ಅರ್ಥ ಮಾಡಿಕೊಳ್ಬೇಕು. ಯಾವ ಗುತ್ತಿಗೆದಾರರ ಜೊತೆ ಅವರು ಮಾತಾಡೋದು, ನೀವು ಕೊಡುವಂಥದ್ದನ್ನು ಈಗ ಕೊಡಬೇಡಿ. ಅಂದರೆ ಈ ರಾಜ್ಯದಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಪರೋಕ್ಷವಾಗಿ BJP ಅಧ್ಯಕ್ಷರು ಒಪ್ಪಿಕೊಂಡಾಗೆ ಆಗಿ ಧ್ವನಿಯಲ್ಲ, ಯಾರೋ ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ಈ ಜಿಲ್ಲೆಯ ಎಲ್ಲ ಶಾಸಕರ ನಿಯೋಗ ಪೊಲೀಸ್ ಆಯುಕ್ತರ ಹತ್ರ ಹೋಗಿದ್ದಾರೆ. ಇದನ್ನು ತನಿಖೆ ಮಾಡಬೇಕು ಅಂತೇಳಿ 15 ವರ್ಷ ಲೋಕಸಭಾ ಸದಸ್ಯರಾಗಿ 15 ವರ್ಷ ಅವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಧ್ವನಿಯನ್ನೇ ಅದು ಮಿಮಿಕ್ರಿಯ ನಿಜವಾದ ಧ್ವನಿಯ ಅಂತ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಶಾಸಕರು ನಮ್ಮಲ್ಲಿದ್ದಾರೆ. ಅವರು ಜನರ ಧ್ವನಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ, ಅವರ ಸ್ಪಂದನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಖಂಡಿತ ಇಲ್ಲ. ಅವರ ಕ್ಷೇತ್ರದಲ್ಲಿ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟು 1 ವಾರ ಆಯಿತು. ಮನವಿ ಕೊಟ್ಟು ತನಿಖೆ ಆಗಬೇಕು ಅಂತ ಅರ್ಥ. ತನಿಖೆ ಆಗಬೇಕು. ಮನವಿ ಕೊಟ್ಟದ್ದು ಯಾಕೆ? ತನಿಖೆಗೆ. ನಮ್ಮ ಕಮಿಷನರು, ಪೊಲೀಸ್ ಆಯುಕ್ತರು ಸಾಮಾಜಿಕ ಜಾಲತಾಣದ ವಿಚಾರದಲ್ಲಿ ಪತ್ತೆ ಮಾಡುವಲ್ಲಿ ಬಹುಶಃ ಹಿಂದಿನ ಕೆಲವು ಸಾಮಾಜಿಕ ಜಾಲದ ಪ್ರಕರಣಗಳನ್ನು ಕೆಲವು ಜನ ಬಂಧನ ಕೂಡ ಮಾಡಿದ್ದಾರೆ. ಅವರು ಎಕ್ಸ್ಪರ್ಟ್ ಇದ್ದಾರೆ. ನಮ್ಮ ಕಮಿಷನ್ ಭಾಳ ಎಕ್ಸ್ಪರ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಪ್ರಕರಣ ಇದ್ರೆ ಅದನ್ನು ಹಿಡಿಯುವುದರಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಕೆಲವು ಜನರನ್ನು ಒಳಗೆ ಹಾಕಿದ್ದಾರೆ. ಎಕ್ಸ್ಪರ್ಟ್ ಅವರು. ಅವರಷ್ಟು ಎಕ್ಸ್ಪರ್ಟ್ ಸದ್ಯಕ್ಕೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ 1 ವಾರ ಆದರೂ ಕೂಡ ಅದು ತನಿಖೆ ಮಾಡಿ ಅದನ್ನು ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ